ಅಸ್ತಿತ್ವ ರಿಜಿಸ್ಟರ್ಡ್ ಮಂಗಳೂರು ಆಯೋಜಿಸುತ್ತಿರುವ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ರಂಗ ಅಧ್ಯಯನ ಕೇಂದ್ರ ಹಾಗೂ ಅರೆಹೊಳೆ ಪ್ರತಿಷ್ಠಾನ ಇದರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ನಾಟಕೋತ್ಸವ ನಡೆಯಲಿದೆ. ನವೆಂಬರ್ 27ರಂದು ರೋಹಿತ್ ಬೈಕಾಡಿ ನಿರ್ದೇಶನದ ಸಂತ ಅಲೋಶಿಯಸ್ ರಂಗ ಅಧ್ಯಯನ ಕೇಂದ್ರ ಪ್ರಸ್ತುತಿಯ ಸೈರನ್ ಎಂಬ ಕನ್ನಡ ನಾಟಕ ಪ್ರಸ್ತುತಿಗೊಳ್ಳಲಿದೆ. ನವೆಂಬರ್ 28ರಂದು ಅನುಷ್ ಶೆಟ್ಟಿ ಮತ್ತು ಪ್ರಗತ ಮೋಹನ್ ನಿರ್ದೇಶನದ ನಿರ್ದಿಂಗತ ಮೈಸೂರು ಪ್ರಸ್ತುತಿಯ ಪೊಲಿಟಿಕಲ್ ಪ್ರಿಸನರ್ಸ್ ಎಂಬ ಕನ್ನಡ ನಾಟಕ ಪ್ರಸ್ತುತಿಗೊಳ್ಳಲಿದೆ. ನವೆಂಬರ್ 29ರಂದು ಪ್ರದೀಪ್ ಬರ್ಬೋಜಾ ಪಾಲಡ್ಕ ರಚನೆ ಮತ್ತು ನಿರ್ದೇಶನದ ಸಾಗೋನ್ ಮುಗ್ದಾನ ಕಲಾಕಾರ್ ದುಬೈ ಪ್ರಸ್ತುತಿಯ ಏನಾ ಜಾಲ್ಯಾರ್ ವಚನ ಎಂಬ ಕೊಂಕಣಿ ನಾಟಕ ಪ್ರಸ್ತುತಿಗೊಳ್ಳಲಿದೆ. ನವೆಂಬರ್ 30ರಂದು ಡಾಕ್ಟರ್ ಆಲ್ವಿನ್ ಸರಾವ್ ರಚನೆಯ ಅಸ್ತಿತ್ವ ರಿಜಿಸ್ಟರ್ಡ್ ಮಂಗಳೂರು ಪ್ರಸ್ತುತಿಯ ಚಿರಿ ತೀಸ್ ನಾಣ್ಯಾಂಚಿ ಎಂಬ ಕೊಂಕಣಿ ನಾಟಕ ಪ್ರಸ್ತುತಿಗೊಳ್ಳಲಿದೆ. 4 ನಾಟಕಗಳ ಹಬ್ಬವು ಪ್ರತಿದಿನ ಸಂಜೆ 6:30 ಗಂಟೆಗೆ ಮಂಗಳೂರಿನ ಸಂತ ಅಲೋಶಿಯಸ್ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದೆ. ಈ ಎಲ್ಲಾ ನಾಟಕಗಳಿಗೆ ಉಚಿತ ಪ್ರವೇಶವಿರುತ್ತದೆ.